ನಮಸ್ಕಾರ ಸ್ನೇಹಿತರೆ, ಮಂಗಳೂರು ಕರ್ನಾಟಕದ ಎರಡನೇ ಅತಿ ದೊಡ್ಡ ನಗರ ಹಾಗೂ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಮಂಗಳೂರಿನ ದಕ್ಷಿಣ ಭಾರತದ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. ಮಂಗಳೂರು ತನ್ನ ದೇವಸ್ಥಾನಗಳಿಗೆ, ಕಡಲ ತೀರಗಳಿಗೆ ಹಾಗೂ ಕೈಗಾರಿಕೆಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಮುಖ ಭಾಷೆಗಳು ತುಳು, ಕೊಂಕಣಿ, ಕನ್ನಡ ಮತ್ತು ಬ್ಯಾರಿಯಾಗಿದೆ. ಈ ಪ್ರದೇಶದಲ್ಲಿ ತೆಂಗಿನ ಮರಗಳು, ಪರ್ವತ ಶ್ರೇಣಿಗಳು, ಸಮುದ್ರಕ್ಕೆ ಹರಿಯುವ ನದಿ ಹೊಳೆಗಳು ಹಾಗೂ ಎಲ್ಲೆಲ್ಲೂ ಕಾಣುವ ಇಲ್ಲಿನ ಹಂಚಿನ ಛಾವಣಿ ಕಟ್ಟಡಗಳಿಂದ ಇದು ತನ್ನ ವಿಶೇಷತೆಯನ್ನು ಹಾಗೂ ಮೆರಗನ್ನ ಪಡೆದುಕೊಂಡಿದೆ. ಇತ್ತೀಚೆಗೆ ಮಂಗಳೂರನ್ನ ಮಿನಿ ದುಬೈ ಎಂದೇ ಕರೆಯುತ್ತಾರೆ. ಆದರೆ ಈ ಆಕರ್ಷಕ ನಗರ 1900ರಲ್ಲಿ ಹೇಗಿತ್ತು, ಆವಾಗ ಜನಜೀವನ ಹೇಗಿತ್ತು, ಆಗಿನ ವ್ಯಾಪಾರ ವಹಿವಾಟ ಹೇಗಿತ್ತು, ಆಗಿನ ಜನರು ಹೇಗಿದ್ದರು, ಆಗಿನ ರಸ್ತೆಗಳು ಹಾಗೂ ಮನೆಗಳು ಹೇಗಿದ್ದವು ಎಂಬ ಪರಿಕಲ್ಪನೆ ನಿಮಗೇನಾದ್ರೂ ಇದೆಯಾ? ಒಂದು ವೇಳೆ ಇಲ್ಲ ಅಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ಲಾಶ್ ಬ್ಯಾಕ್ ಟು 1900. ಹಂಪನ ಕಟ್ಟೆ ಅಥವಾ ಹಂಪಂ ಕಟ್ಟೆ ಮಂಗಳೂರು ನಗರದ ಕೇಂದ್ರ ಭಾಗದಲ್ಲಿದೆ. ಹೆಚ್ಚಿನ ಸಾರ್ವಜನಿಕರು ಈ ಕೇಂದ್ರಕ್ಕೆ ತಮ್ಮ ವಾಣಿಜ್ಯ ಚಟುವಟಿಕೆಗಳನ್ನು ಪಡೆಯಲು ಹಾಗೂ ಮಾಡಲು ಬರುತ್ತಾರೆ. ಹಂಪನ ಕಟ್ಟೆಯನ್ನು ಬ್ರಿಟಿಷರು 1920ರಲ್ಲಿ ಹೆಸರಿಸಿದರು. ಇದರ ಮೂಲ ಹೆಸರು ಅಪ್ಪನ ಕಟ್ಟೆ. 1900 ಸುಮಾರಿಗೆ ಈ ಪ್ರದೇಶದಲ್ಲಿ ಬಾವಿ ನಿರ್ಮಿಸಿದ ಅಪ್ಪಣ್ಣ ಪೂಜಾರಿ ಎಂಬ ವ್ಯಕ್ತಿ ಹೆಸರನ್ನು ಇಡಲಾಗಿದೆ. ಆದ್ದರಿಂದ ಇದಕ್ಕೆ ಅಪ್ಪಣ್ಣ ಕಟ್ಟೆ ಎಂದು ಕರೆಯಲಾಗುತ್ತಿತ್ತು. ಆದರೆ ಕಾಲಕ್ರಮೇಣ ಇದು ಈಗ ಹಂಪನ ಕಟ್ಟೆ ಆಗಿದೆ. ಮೈಸೂರು ರಾಜ್ಯದಲ್ಲಿ ಮೊಟ್ಟ ಮೊದಲ ಯಶಸ್ವಿ ಖಾಸಗಿ ಬಸ್ ಅನ್ನು ಕೆನರಾ ಪಬ್ಲಿಕ್ ಕನ್ವೇನ್ಸ್ ಕಂಪನಿ ಸಿಪಿಸಿ ದಕ್ಷಿಣ ಕೆನರಾದಲ್ಲಿ 1914ರಲ್ಲಿ ಮಂಗಳೂರು ಹಾಗೂ ಬಂಟ್ವಾಳ ನಡುವೆ ಒಂದು ಬಸ್ ಮೂಲಕ ಪ್ರಾರಂಭಿಸಿತು. ಮೊದಲ ರಾತ್ರಿಯ ಪ್ರಯಾಣವನ್ನು ಸಿಪಿಸಿ 1960ರ ದಶಕದಲ್ಲಿ ಬೆಂಗಳೂರಿಗೂ ಕೂಡ ಪ್ರಾರಂಭಿಸಿತ್ತು. ಮಂಗಳೂರಿನ ರೈಲ್ವೆ ಸಂಪರ್ಕವನ್ನು 1907ರಲ್ಲಿ ಸ್ಥಾಪಿಸಲಾಗಿತ್ತು. ಪಶ್ಚಿಮ ಘಟ್ಟಗಳ ಮೂಲಕ ನಿರ್ಮಿಸಲಾದ ಮೀಟರ್ ಗೇಜ್ ಟ್ರ್ಯಾಕ್ ಮಂಗಳೂರನ್ನು ಹಾಸನದೊಂದಿಗೆ ಸಂಪರ್ಕಿಸಿದೆ. ಮೀಟರ್ ಗೇಜ್ ಟ್ರ್ಯಾಕ್ ಅನ್ನು ಮಂಗಳೂರಿನಿಂದ ಬೆಂಗಳೂರಿಗೆ ಹಾಸನ ಮೂಲಕ ಸಂಪರ್ಕಿಸುವ ಬ್ರಾಡ್ ಗೇಜ್ ಟ್ರ್ಯಾಕ್ ಇತ್ತೀಚೆಗೆ ಪರಿವರ್ತಿಸಲಾಗಿತ್ತು. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣವು ಹಂಪನಕಟ್ಟೆ ಓಲ್ಡ್ ಕೆಂಟ್ ರಸ್ತೆಯಲ್ಲಿದೆ. ನಗರದ ಇತರ ಪ್ರಮುಖ ರೈಲ್ವೆ ನಿಲ್ದಾಣ ಮಂಗಳೂರು ಪಡೀಲ್, ದರ್ಬಾರ್ ಬೆಟ್ಟಗಳಲ್ಲಿರುವ ಮಂಗಳೂರು ಜಂಕ್ಷನ್ ಕೂಡ ಆಗಿದೆ. ಮಂಗಳೂರು ಪ್ರದೇಶದ ಟ್ರ್ಯಾಕ್ ನೆಟ್ವರ್ಕ್ ತ್ರಿಕೋನ ಮಾದರಿ ಆಧರಿಸಿದೆ. ಮಂಗಳೂರು ಸೆಂಟ್ರಲ್, ಮಂಗಳೂರು ಜಂಕ್ಷನ್ ಹಾಗೂ ನೇತ್ರಾವತಿ ರೈಲ್ವೆ ಸೇತುವೆ ತ್ರಿಕೋನ ಶೃಂಗದಲ್ಲಿದೆ. ಸ್ನೇಹಿತರೆ, ನೀವು ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಏಂಜಲ್ ಬ್ರೋಕಿಂಗ್ ನಿಮಗೆ ಡಿಮಾಟ್ ಖಾತೆಯನ್ನ ಉಚಿತವಾಗಿ ತೆರೆಯುವ ಅವಕಾಶವನ್ನು ನೀಡುತ್ತದೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಕೇವಲ 5 ನಿಮಿಷಗಳಲ್ಲಿ ಆನ್ಲೈನ್ ಖಾತೆಯನ್ನ ತೆರೆಯಬಹುದು. ಕೇವಲ ₹100 ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಬಹುದು. ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಚಿಂತಿಸಬೇಡಿ. ಏಂಜಲ್ ಬ್ರೋಕಿಂಗ್ ಸಂಶೋಧನಾ ತಂಡ ಏಂಜಲ್ ಬ್ರೋಕಿಂಗ್ ಆಪ್ ಮೂಲಕ ಯಾವ ಷೇರನ್ನ ಖರೀದಿಸಬೇಕು, ಯಾವ ಷೇರನ್ನ ಮಾರಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ಒದಗಿಸುತ್ತದೆ. ಇದರಲ್ಲಿ ಸ್ಮಾರ್ಟ್ ಮನಿ ಎಂಬ ಆಪ್ಷನ್ ಕೂಡ ಇದೆ. ಇದರ ಮೂಲಕ ಬೇಸಿಕ್ಸ್ ಹಾಗೂ ಅಡ್ವಾನ್ಸ್ ಮಾಹಿತಿಯನ್ನ ಕಲಿಯಬಹುದು. ಷೇರು ಮಾರುಕಟ್ಟೆಗಳ ಬಗ್ಗೆ ಕಲಿಸಲು ಕಾಲಕಾಲಕ್ಕೆ ಉಚಿತವಾದ ವೆಬಿನಾರ್ಗಳು ಮತ್ತು ತರಗತಿಗಳನ್ನು ಕೂಡ ನಡೆಸುತ್ತಾರೆ. ಮತ್ತೊಂದು ಅತ್ಯುತ್ತಮ ಆಫರ್ ಎಂದರೆ ಏಂಜಲ್ ಬ್ರೋಕಿಂಗ್ ಮೂಲಕ ಗೂಗಲ್, ಅಮೆಜಾನ್, ಟೆಸ್ಲಾ, ಫೇಸ್ಬುಕ್, ಆಪಲ್ ಮುಂತಾದ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲೂ ಕೂಡ ಹೂಡಿಕೆ ಮಾಡಬಹುದು. ನೀವು ನಿಮ್ಮ ಸ್ನೇಹಿತರನ್ನು ರೆಫರ್ ಮಾಡಿ ಹಣ ಕೂಡ ಸಂಪಾದಿಸಬಹುದು. ಆದ್ದರಿಂದ ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಆನ್ಲೈನ್ ನಲ್ಲಿ ಡಿಮಾಟ್ ಖಾತೆಯನ್ನ ಕೇವಲ 5 ನಿಮಿಷದಲ್ಲಿ ಉಚಿತವಾಗಿ ತೆರೆಯಿರಿ ಮತ್ತು ಏಂಜಲ್ ಬ್ರೋಕಿಂಗ್ ನೊಂದಿಗೆ ಹೂಡಿಕೆ ಪ್ರಾರಂಭಿಸಿ. ಕದ್ರಿ ಮಂಜುನಾಥ ದೇವಾಲಯವು ಮಂಗಳೂರಿನ ಹೃದಯ ಭಾಗದಲ್ಲಿದೆ. ದೇವಾಲಯದ ಮುಖ್ಯ ದೇವತೆ ಮಂಜುನಾಥ. ಇಲ್ಲಿ ಒಂದು ಅದ್ಭುತವಾದ ಶಿವಲಿಂಗ ಇದೆ. 3 ಮುಖಗಳು ಹಾಗೂ 6 ತೋಳುಗಳನ್ನು ಹೊಂದಿರುವ ಲೋಕೇಶ್ವರ ಪ್ರತಿಮೆಯು ಭಾರತದ ಅತ್ಯುತ್ತಮ ಕಂಚಿನ ಪ್ರತಿಮೆಯಾಗಿದೆ. ಇದು ಸುಮಾರು 1.5 ಮೀಟರ್ ಎತ್ತರದಲ್ಲಿದೆ. ಕಟ್ಟಡದ ಹಿಂಭಾಗದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ನೈಸರ್ಗಿಕ ವಸಂತವಿದೆ. ಇದನ್ನು ಗೋಮುಖ ಎಂದು ಕರೆಯಲಾಗುತ್ತದೆ. ಕಾಶಿಯಲ್ಲಿರುವ ಭಾಗೀರಥಿ ನದಿಯಿಂದ ನೀರು ಹರಿಯುತ್ತದೆ ಎಂದು ಇಲ್ಲಿ ಊಹಿಸಲಾಗಿದೆ. ಆದ್ದರಿಂದಲೇ ಇದನ್ನ ಕಾಶಿ ಭಾಗೀರಥಿ ತೀರ್ಥ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಜನವರಿ ತಿಂಗಳಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತದೆ. 9 ಹಬ್ಬದ ದಿನಗಳು ಮಕರ ಸಂಕ್ರಾಂತಿಯ ದಿನದಂದು ಪ್ರಾರಂಭವಾಗುತ್ತದೆ. ತೀರ್ಥ ಸ್ನಾನವನ್ನು ಬೆಳಗ್ಗೆ ನಡೆಸಲಾಗುತ್ತದೆ. ನಂತರ ಧ್ವಜಸ್ತಂಭ ಆರೋಹಣ, ಕಾಂಚಿ ಸ್ತಂಭ ಬೆಳಕು ಮತ್ತು ಬಾಲಿ ಉತ್ಸವ ಇಲ್ಲೇ ನಡೆಯುವುದು.
ಅಧಿಕೃತವಾಗಿ ಮಂಗಳೂರು ಭಾರತದ ಪ್ರಮುಖ ಬಂದರು ನಗರ. ಹಳೆಯ ಮಂಗಳೂರು ಬಂದರು ಮಂಗಳೂರಿನ ಬಂದರಿನಲ್ಲಿರುವ ಒಂದು ಮೀನುಗಾರಿಕೆ ಬಂದರು. ಇದು ಭಾರತದ ಅತ್ಯಂತ ಹಳೆಯ ಬಂದರುಗಳಲ್ಲಿ ಒಂದಾಗಿದೆ. ಈ ಬಂದರಿನಿಂದಲೇ ವಾಸ್ಕೋ ಡ ಗಾಮಾ ಭಾರತಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿದ ನಂತರ ಅರೇಬಿಯನ್ ದೇಶಗಳೊಂದಿಗೆ ಮತ್ತು ನಂತರ ಯುರೋಪಿಯನ್ ದೇಶಗಳೊಂದಿಗೆ ಅನೇಕ ವಹಿವಾಟುಗಳು ನಡೆದಿದ್ದವು ಎಂದು ಇತಿಹಾಸ ಸಾರುತ್ತದೆ. ಮಂಗಳೂರಿನ ಹೊಸ ಬಂದರು 1970ರಲ್ಲಿ ಪ್ರಾರಂಭವಾಗಿತ್ತು. ಬಾಲಕಿಯರಿಗೆ ಮೀಸಲಾಗಿರುವ ಶಿಕ್ಷಣಕ್ಕಾಗಿ 1870ರಲ್ಲಿ ಮಂಗಳೂರಿನ ಬ್ರಾಹ್ಮಣ್ ಬಾಲಕಿಯರ ಶಾಲೆಯನ್ನು ಸ್ಥಾಪಿಸಲಾಯಿತು. ಇದು ಬಾಲಕಿಯರಿಗಾಗಿ ವಿಶೇಷವಾಗಿ ತೆರೆದಂತಹ ಒಂದು ಶಾಲೆಯಾಗಿತ್ತು. 1902ರಲ್ಲಿ ತೆಗೆದಂತಹ ಈ ಚಿತ್ರ ಮಂಗಳೂರಿನ ಆಗಿನ MG ರಸ್ತೆ ಆಗಿದೆ. ಆದರೆ ಈ ರಸ್ತೆಯನ್ನ ಮಹಾತ್ಮ ಗಾಂಧಿ ರಸ್ತೆ ಎಂದು ಸ್ವಾತಂತ್ರ್ಯದ ನಂತರ ಈ ಹೆಸರನ್ನು ಇಡಲಾಗಿತ್ತು. ಮಂಗಳೂರಿನ ಮೊದಲ ದೀಪಸ್ತಂಭವು ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಈ ಲೈಟ್ ಹೌಸ್ ಅನ್ನು ಮೈಸೂರಿನ ಆಡಳಿತಗಾರ ಹೈದರಾಲಿ ನಿರ್ಮಿಸಿದ್ದನು ಎಂದು ನಂಬಲಾಗಿದೆ. ಬೆಟ್ಟದಲ್ಲಿರುವ ಬೃಹತ್ ಕಾಲುವೆ ಗೋಪುರವು ಬ್ರಿಟಿಷರ ನೆಲೆಯಾಗಿತ್ತು. ಅಲ್ಲಿಂದ ಬ್ರಿಟಿಷ್ ನೌಕಾಪಡೆಯ ಅನೇಕ ನಿವಾಸಿ ಕಮಾಂಡರ್ಗಳು ಪ್ರಯಾಣದ ಹಡಗುಗಳನ್ನು ಚಲನೆಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು. ಲೈಟ್ ಹೌಸ್ ನ ತಳದಲ್ಲಿ ಗ್ರಂಥಾಲಯವಿದ್ದು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಕಾರ್ನಾಡ್ ಸದಾಶಿವರಾವ್ ಅವರ ಹೆಸರಿನ ಓದುವ ಕೋಣೆ ಕೂಡ ಇದೆ. ಅಂದಹಾಗೆ 1928ರಲ್ಲಿ ಮಹಾತ್ಮ ಗಾಂಧಿ ಮಂಗಳೂರಿಗೆ ಭೇಟಿ ನೀಡಿ ಸ್ವಾತಂತ್ರ್ಯದ ಬಗ್ಗೆ ಒಂದು ಅತ್ಯುತ್ತಮ ಭಾಷಣವನ್ನು ಕೂಡ ಮಾಡಿದ್ದರು. ಬ್ರಿಟಿಷರ ಕಾಲದಿಂದಲೂ ಮಂಗಳೂರು ಭಾರತದಲ್ಲಿ ಗೋಡಂಬಿ ಅಂದರೆ ಕ್ಯಾಶ್ಯೂ ಉತ್ಪಾದಕ ಹಾಗೂ ರಫ್ತುದಾರರಲ್ಲಿ ಅತಿ ದೊಡ್ಡ ಪ್ರದೇಶವಾಗಿತ್ತು. ಈಗಲೂ ಕೂಡ 75% ಗೋಡಂಬಿಗಳನ್ನ ಮಂಗಳೂರಿನ ಬಂದರ ಮೂಲಕವೇ ರಫ್ತು ಮಾಡಲಾಗುತ್ತದೆ. CSI ಶಾಂತಿ ಕೆಥೆಡ್ರಲ್ ಚರ್ಚ್ ಬೆಲ್ಮತ್ತ ಮಂಗಳೂರಿನ ಅತ್ಯಂತ ಹಳೆಯ ಚರ್ಚ್ ಆಗಿದೆ. ಇದನ್ನು 1862ರಲ್ಲಿ ಸ್ಥಾಪಿಸಲಾಗಿತ್ತು. ಈ ಚಿತ್ರವು 1908ರ ಅವಧಿಯಲ್ಲಿ ಈ ಚರ್ಚಿನ ಸ್ಥಿತಿಗತಿಯನ್ನು ಚಿತ್ರಿಸುತ್ತದೆ. ತಾಜ್ ಮಹಲ್ ಹಿಂದೂ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಶತಮಾನದ ಮಂಗಳೂರಿನ ಹೆಗ್ಗುರುತಾಗಿದೆ. ಇಲ್ಲಿ ತುಪ್ಪದಿಂದ ಮಾಡಿರುವ ದೋಸೆ ಹಾಗೂ ಕಾಫಿಗೆ ಹೆಸರುವಾಸಿಯಾಗಿದೆ. ಈ ಸ್ಥಳವು ತಲೆಮಾರುಗಳಿಂದ ತನ್ನ ಪರಂಪರೆಯನ್ನು ಪರಿವರ್ತಿಸುವುದರಲ್ಲಿ ತನ್ನ ಮೋಡಿಯನ್ನು ಕಳೆದುಕೊಂಡಿಲ್ಲ. ಆದರೆ ಮಂಗಳೂರು ಬನ್ ಹಾಗೂ ಗೋಲಿಗಳಿಗೆ ಇನ್ನೂ ಇದು ಹೆಚ್ಚು ಹೆಸರುವಾಸಿಯಾಗಿದೆ. ಇದನ್ನು 1900 ಆಸುಪಾಸು ಪ್ರಾರಂಭಿಸಲಾದಂತಹ ಚಿತ್ರ ಇದಾಗಿದೆ. ಮಂಗಳೂರು ಹಂಚುಗಳು ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾಗಿದೆ. 1860ರಲ್ಲಿ ಜರ್ಮನ್ ಮಿಷನರಿ ರೋಬರ್ಟ್ ಮೊದಲ ಬಾರಿಗೆ ಟೈಲ್ ಕಾರ್ಖಾನೆಯನ್ನು ಮಂಗಳೂರಿನಲ್ಲಿ ನಿರ್ಮಿಸಿದರು. ಇದನ್ನು ಕಾಮನ್ವೆಲ್ತ್ ಟ್ರಸ್ಟ್ ಲಿಮಿಟೆಡ್ ಎಂದು ಕರೆಯಲಾಗಿತ್ತು. ಸ್ಥಳೀಯವಾಗಿ ಬಾಸನ್ ಮಿಷನ್ ಟೈಲ್ ಫ್ಯಾಕ್ಟರಿ ಎಂದು ಇದನ್ನು ಉಲ್ಲೇಖಿಸಲಾಗುತ್ತದೆ. ಇದು ಭಾರತದ ಮೊಟ್ಟ ಮೊದಲ ಟೈಲ್ ಫ್ಯಾಕ್ಟರಿ ಆಗಿದೆ. ಇದು ಮಂಗಳೂರಿನ ಮಾರ್ಗನ್ಸ್ ಗೇಟ್ ಬಳಿಯ ನೇತ್ರಾವತಿ ನದಿಯ ದಡದಲ್ಲಿದೆ. ಉಲ್ಲಾಳ ಸೇತುವೆಯಿಂದ 100 ಮೀಟರ್ ದೂರದಲ್ಲಿದೆ. ಈ ಹಂಚುಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಶಿಫಾರಸು ಮಾಡುತ್ತಿದ್ದ ಏಕೈಕ ಹಂಚುಗಳಾಗಿವೆ. ವಿಶ್ವ ಪಾರಂಪರಿಕ ತಾಣವಾದ ಛತ್ರಪತಿ ಶಿವಾಜಿ ಟರ್ಮಿನಲ್ ಮುಂಬೈನಲ್ಲೂ ಕೂಡ ಮಂಗಳೂರು ಹಂಚುಗಳನ್ನೇ ಹೊಂದಿಸಲಾಗಿದೆ. ಈ ಕಾರ್ಖಾನೆಯಲ್ಲಿ ಉತ್ಪಾದಿಸಿದ ಹಂಚುಗಳಿಗೆ ಭಾರತೀಯ ಉಪಖಂಡ ಮತ್ತು ಪೂರ್ವ ಆಫ್ರಿಕಾದ್ಯಂತ ಹೆಚ್ಚಿನ ಬೇಡಿಕೆ ಇತ್ತು. 1900ರ ದಶಕದಲ್ಲಿ ಮಂಗಳೂರಿನಲ್ಲಿ ಸುಮಾರು 25 ಹೆಂಚಿನ ಕಾರ್ಖಾನೆಗಳು ಪ್ರಾರಂಭಗೊಂಡವು. 1990ರ ಆಸಪಾಸು ಕೇವಲ 70 ಟೈಲ್ ಫ್ಯಾಕ್ಟರಿಗಳು ಉಳಿದುಕೊಂಡಿದ್ದವು. ಸ್ನೇಹಿತರೆ, ಅಂದ ಹಾಗೆ ಕರ್ನಾಟಕದಲ್ಲಿ ಪ್ರಾರಂಭವಾದ ಮೊಟ್ಟ ಮೊದಲ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭವಾಗಿದ್ದು ಮಂಗಳೂರಿನಲ್ಲೇ. ಅದರ ಒಂದು ಚಿತ್ರಣ ಈ ಚಿತ್ರದಲ್ಲಿದೆ. ಸ್ನೇಹಿತರೆ, ಹಾಗೆಯೇ 1900 ಆಸುಪಾಸು ತೆಗೆದಂತಹ ಕೆಲವು ಚಿತ್ರಗಳನ್ನ ನೀವು ಈಗ ನೋಡಬಹುದು. ಇಂತಹ ಹಲವಾರು ಫ್ಲಾಶ್ ಬ್ಯಾಕ್ ವಿಡಿಯೋಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳಲು ಪ್ರಯತ್ನ ಪಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್. ಸ್ನೇಹಿತರೆ, ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಏಂಜಲ್ ಬ್ರೋಕಿಂಗ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ.